ಇದು ಹೊಸತ್ತು ನಾನು ಮಾಡೋದು ಇದರಲ್ಲಿ ನೋಡಲಿಲ್ಲ ನಾನು ಇಷ್ಟವರೆಗೆ ನಿಮ್ಮ ಟಿವಿಯಲ್ಲಿ ಅಂತ. ಬಿಸಿ ಬಿಸಿಯಾದ ಕೊತ್ತಂಬರಿ ಸೊಪ್ಪಿನ ಚಂದ್ರಮಂಡಲ ರೆಡಿ ಅಲ್ಲ? ಆಗಿದೆ. ಓಕೆ, ಚಂದ್ರಮಂಡಲ ಗಮ್ಮತ್ತಾಗಿ ಬಂದಿರ್ಬೋದು. ಜೊತೆಗೆ ತುಪ್ಪ ಹಾಕಿ ಒಂದು ಒಗ್ಗರಣೆ ಹಾಕಿ ಕೊಟ್ಟಿದ್ರೆ ಉಂಟಲ್ಲ, ಪರಿಮಳ ಕೇಳುವಾಗಲೇ ಜಾಸ್ತಿ ಮಾತಾಡ್ಲಿಕ್ಕಿಲ್ಲ, ತಿನ್ನೋಂತ ಅನ್ಸುಂಟು. ಕೊತ್ತಂಬರಿ ಸೊಪ್ಪಿನ ಚಂದ್ರಮಂಡಲ ತಯಾರಿಸುವ ವಿಧಾನ. ಮೊದಲಿಗೆ 2 ಲೋಟದಷ್ಟು ನೀರಿಗೆ 2 ರಿಂದ 3 ಅಚ್ಚು ಬೆಲ್ಲ, 10 ರಿಂದ 15 ಖರ್ಜೂರ, ಅರ್ಧ ಕಪ್ ಒಣ ದ್ರಾಕ್ಷಿ, 4 ಸಣ್ಣಗೆ ಹೆಚ್ಚಿದ ಹಸಿಮೆಣಸು, ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, ಹೆಚ್ಚಿದ ಶುಂಠಿ, ಕೊತ್ತಂಬರಿ ಸೊಪ್ಪು 1 ಕಪ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಖರ್ಜೂರ, ದ್ರಾಕ್ಷಿ ಸಂಪೂರ್ಣ ಬೆಂದು ಮುದ್ದೆ ಆಗುವವರೆಗೂ ಬೇಯಿಸಿ. ನೀರು ಆವಿಯಾಗಿ ದಪ್ಪ ಆಗುವವರೆಗೂ ಬೇಯಿಸಿಕೊಳ್ಳಿ. ಕೊನೆಯಲ್ಲಿ 2 ಚಮಚದಷ್ಟು ತುಪ್ಪ ಬಿಸಿ ಮಾಡಿಕೊಂಡು ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಯಾದ ಕೊತ್ತಂಬರಿ ಸೊಪ್ಪಿನ ಚಂದ್ರಮಂಡಲ ಸವಿಯಲು ಸಿದ್ಧ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.